ಸ್ನೇಹ ಎಂಬುದು ಸುಖ ಬಂದಾಗ ಜೊತೆಗಿರುವುದು, ಕಷ್ಟ ಬಂದಾಗ ಓಡಿ ಹೋಗೋದಲ್ಲ. ಬದಲಾಗಿ ಆ ಕಷ್ಟದಿಂದ ಮೇಲೆತ್ತಲು ತನಗಾದ ಸಹಾಯ ಮಾಡೋದು ನಿಜವಾದ ಗೆಳೆತನ ಎಂಬುದಕ್ಕೆ ಇಲ್ಲೊಂದು ಘಟನೆ ಸಾಕ್ಷಿಯಾಗಿದೆ. ಹೌದು, ಎಲ್ಲೊಬ್ಬ ಸಾಮಾನ್ಯ ಉದ್ಯೋಗಿ ಇದ್ದಕ್ಕಿದ್ದಂತೆ ತನ್ನ ಕೆಲಸ ಕಳೆದುಕೊಂಡು ಮುಂದೆ ಏನ್ ಮಾಡಬೇಕು ಅಂತ ತೋಚದೇ ಇದ್ದಾಗ ಆತನ ಬಾಲ್ಯದ ಸ್ನೇಹಿತ 37 ಲಕ್ಷ ರೂಪಾಯಿ ಬೆಲೆಯ ಕಾರು ಕೊಟ್ಟು ಬೇಕರಿ ನಡೆಸುವಂತೆ ಹೇಳಿರುವುದು ನಿಜವಾದ ಸ್ನೇಹಕ್ಕೆ ಉದಾಹರಣೆಯಾಗಿದೆ. ಇನ್ನು ಈತ ಕೇವಲ ಸಾಂತ್ವನ ನೀಡದೆ ಬೇಕರಿ ನಡೆಸುವಂತೆ ಹೇಳಿ ತಾನು ಅತಿ ಹೆಚ್ಚು ಪ್ರೀತಿಸ್ತಾ ಇದ್ದ ಕಾರನ್ನ ಗೆಳೆಯನಿಗೆ ನೀಡಿ ಮಾನವೀಯತೆ ಮೆರೆತಿರುವುದು ಎಲ್ಲರ ಕಣ್ಣಾಳಿಗಳು ಒದ್ದೆಯಾಗುವಂತೆ ಮಾಡಿದೆ. ಸದ್ಯ ಈ ದೃಶ್ಯ ವೈರಲ್ ಆಗಿದೆ. भाई 37 लाख रुपए की गाड़ी है, ठीक है, ये दिखाऊं एक बार। अब जीप मेरिडन है भाई, जर्मनी में 7 साल से मेडिकल रिसर्च एनालिस्ट। अब इनके दोस्त की जॉब चलेगी, उसको सपोर्ट करने के लिए अपनी 37 लाख रुपए की दिख रही है गाड़ी। यहाँ पे भाई ये पीछे डिक्की खोल के और सामान सेल कर रहे हैं। भाई यहाँ से ना सीखने को इतनी सारी चीज मिलती है कि आज 21वीं सदी में जहाँ पे भाई भाई का नहीं है, वो पीछे खंजर मारने पे तुला है, वहाँ पे ऐसे दोस्त भी हैं कि भाई